ನವಲಗುಂದ ವಿಧಾನಸಭಾ ಕ್ಷೇತ್ರದ ಕೋನಾರೆಡ್ಡಿ ಅವರು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪ್ರಭಾವವನ್ನು ಕುಗ್ಗಿಸುವ ಸಲುವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿಯವರು ಒಂದಾಗಿ ಪುರಸಭೆಯ ಗದ್ದುಗೆಯನ್ನ ಹಿಡಿದಿದ್ದಾರೆ. ನನ್ನನ್ನ ಮಣಿಸಲು ಆಗದು ಎಂದು ತಿಳಿದೇ ಎರಡೂ ಪಕ್ಷದವರು ಒಂದಾಗಿದ್ದಾರೆ. ನಿಮಗೆ ಯಾವ ರೀತಿಯಲ್ಲಿ ಟಾಂಗ್ ಕೊಡಬೇಕು ಅನ್ನೋದು ನನಗೂ ಗೊತ್ತು ಎಂದಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲ ನಾಯಕರ ಜೊತೆ ಮಾತುಕತೆ ಆಗಿತ್ತು. ಸ್ಥಳೀಯ ಮಟ್ಟದ ಜಿಲ್ಲಾ ಮಟ್ಟದ ಕೂಡ ನಾಯಕರು ಕೂಡ ಚರ್ಚೆ ಆಗಿತ್ತು. ಕೊನೆ ಹಂತದಲ್ಲಿ ಅವರು ಬಿಜೆಪಿಯ ಬಾಹ್ಯ ಬೆಂಬಲ ಪಡೆದು ಅಧಿಕಾರ ಪಡೆದೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಭಾರತೀಯ ಜನತಾ ಪಕ್ಷದ ಜೊತೆ ರಾಷ್ಟ್ರ ಮತ್ತು ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಯಾವ ರೀತಿಯಾಗಿ ಪರ ವಿರೋಧಗಳು ಹೋರಾಟ ನಡೀತಾರೋ ನಾವೆಲ್ಲ ನೋಡ್ಕೊಂಡ್ಬಂದ್ವಿ. ಅಂಥ ಸಂದರ್ಭದಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ನಿನ್ನೆ ಆದಂಥ ಘಟನೆ ಭಾಗವಹಿಸುವುದು ಅಂತ ಹೇಳೋದಲ್ಲ. ಪುರಸಭೆ ಆಗಿರ್ಬೋದು, APMC ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಎಲ್ಲ ಕಡೆ ಹೊಂದಾಣಿಕೆ ಮಾಡ್ಕೊಂಡು ಬರ್ತಕ್ಕಂಥ ನಾನು ನಿರಂತರವಾಗಿ ನೋಡ್ಕೊಂಡು ಬಂದೆ. ಅವ್ರ ಉದ್ದೇಶ ಏನಂದ್ರೆ NH ಕೋನರೆಡ್ಡಿ ಅವರು ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು ಅಥವಾ JDS ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು, ಒಂದೇ ಅವರ ಧ್ಯೇಯ ಆಗಿರ್ತದೆ.